ಹಲೋ ಗೇಮರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತೇನು ಆಟ ಆಡ್ತಿದ್ದೀವಿ ಅಂದರೆ ಕ್ಲಾಸಿಕ್ಕು ಡುವೋ ವರ್ಸಸ್ ಸ್ಕ್ವಾಡ್ ಆಡ್ತಿದ್ದೀವಿ. ಈ ಮ್ಯಾಚಲ್ಲಿ ಹೆಂಗೆ ಹೊಡಿತೀವಿ ನೋಡಿ. ಎಲ್ಲ ನೋಬಡೆಗಳು ಬಂದುಬಿಡ್ತಾರೆ. ನೋ ಪ್ಲೇಯರ್ ಎಲ್ಲ ಬಂದ್ಬಿಟ್ಟು ಫುಲ್ಲು ನಾವು ಬುಯ್ಯ ಹೊಡೆದೇ ಬಿಡ್ತೀವಿ. ಹಂಗೆ ಪೀಕಲ್ಲಿ ಇಳ್ಕೊಂಡೆ, ಅಲ್ಲಿ ಮೇಲೆ ಏನೂ ಸಿಗಲಿಲ್ಲ. ಎಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈ ಮನೇಲಿ ಒಂದೆರಡು ಮೂರು ಗನ್ ಸಿಗ್ತವೆ. ಫಾರ್ಮಸ್ಸು ಚೆನ್ನಾಗಿಲ್ಲ. ನಂಗೆ ಕಾರ್ 98 ಸಿಕ್ಬಿಟ್ಟಿದೆ. ಇಲ್ಲಿ MP40 ಬುಲೆಟ್ ಇದೆ, ಅದು ನನ್ನ ಹತ್ರ ಇದಿಲ್ಲ. ಇದು ಬ್ಯಾಕ್ ಇಲ್ಲ. ಎಲ್ಲ ತೊಗೊಂಬಿಡೋಣ. MP40 ಇದನ್ನು ಗನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಹೊಡೆಯೋಣ ಅಂತ ಅಂದರೆ ನಾನೇ ಕೆಳಗೆ ಬಿದ್ದೋಗ್ಬಿಟ್ಟೆ. ಈ ಕಾರ್ 98 ಹೊಡೆಯೋಣ ಅಂದ್ಕೊಂಡು ಹೋದೆ, ಆದರೆ MP40 ಹೊಡೆದಿದ್ದು. ಆಮೇಲೆ ಇಮೋಟ್ ಹಾಕ್ತೆ. ಹೋಗೋಣ. ಈ ಗಿಲ್ಲಿ ಬುಷಿ ಒಂದು ಅರ್ಧ ಸಾಯ್ತಿದೆ, ಇಳ್ಕೊಂಡು ತೆಗ್ದಾಕ್ಬಿಡೋಣ. ಹೋಗೋಣ ಹೋಗ್ತಾ ಇರೋಣ. ಕಾರ್ 98 ಬುಲೆಟ್ ಹಾಕೊಂಬಿಡೋಣ. ಇಲ್ಲಿ ನಮ್ಮ ಟೀಮೇಟು ಪಿನ್ ಮಾಡಿದ್ದಾರೆ, ಅದು ಬೇಡ ನನಗೆ. ಇಲ್ಲೊಬ್ಬ ನೋಬ್ರು ಹೊಡೆಯೋಣ ಅಂತೀನಿ, ಅದು ಎಲ್ಲೆಲ್ಲೋ ಹೋಗತ್ತೆ ನೋಡಿ. ಹೆಂಗೆ ಆಟ ಆಡಿಸ್ತಾಳೆ ನೋಡಿ. MP40 ಹೊಡಿತೀನಿ ನಾನು 4. ನನ್ನ ಕ್ಯಾನ್ಸಲೆಲ್ಲ ಹೊಡೆಯೋಕೆ ಹೋಗ್ತಾಯಿದ್ದೀನಿ ನಾನು. ಹೋಗ್ತಾರಣ ಮುಂದೆ. MP40 ಬುಲೆಟು ಎಲ್ಲ ಸಿಕ್ತು, ಮೆಡಿಕೇಟ್ಸು. ಆಮೇಲೆ ಇಲ್ಲೊಬ್ಬ ನೋ ಪ್ಲೇಯರ್ ಬರ್ತಾನೆ, ಅವನಿಗೆ ಹೊಡೆಯೋಣ ಅಂತ. ಅವನಿಗೂ ತುಂಬ ಬುಲೆಟ್ ವೇಸ್ಟ್ ಮಾಡ್ತೀನಿ ಕಾರ್ 98. ನೋ ಪ್ಲೇಯರ್ ಭಾರಿ ಆಟ ಆಡಿಸ್ತಾರೆ. ನೋ ಪ್ಲೇಯರ್ ಅಂತ ನಾನೇನು ಅನ್ನಿಸ್ಕೊಳಲ್ಲ, ಯಾಕಂದರೆ ನಾವು ನೋಬಿಂದನೇ ಬಂದಿದ್ದು. ಹಂಗೆ ಹೋಗ್ತಾರಣ ಅಂತ ಸ್ವಲ್ಪ ಸ್ಟೈಲ್ ತೋರಿಸ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗೋಣ. ಹೋಗ್ತಾರಣ. ಇದೆ ಇವನಿಗೇನೆ, ಈ ಪ್ಲೇಯರಿಗೇನೆ ಸಖತ್ ಹೊಡಿತೀನಿ. ಬುಲೆಟ್ ಬೇರೆ ಇರಲ್ಲ ನನ್ನ ಕಾರ್ 98. ಹೋಗೋಣ. ಇಲ್ಲಿ ಹೋಗ್ತಾರಣ. ಹಂಗೆ ಏನಾರ ಚಾಲೆಂಜಸ್ ಇದ್ದರೆ ಹೇಳಿ, ನಾನು ಮಾಡ್ತೀನಿ. ಇನ್ನು ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಲೈಕು ಕಮೆಂಟು ಮಾಡಿ. ಹಂಗೆ ಅಮೌಂಟ್ ಹಾಕ್ಕೊಂಡೆ ಒಂದು ಹೊಡೆದ. ಆಮೇಲೆ ಹೋಗ್ತಾರಣ ಅನ್ನಬೇಕಾರೆ ಹೋಗ್ತಾನೆ ಇರ್ತೀನಿ. ಹೋಗೋಣ. ಎಲ್ಲಿಗೆ ಹೋಗೋಣ? ಎನಿಮೀಸ್ ಕಾಣ್ತಾನೆ ಇಲ್ಲ. ಈ ನೋ ಪ್ಲೇಯರ್ ಅಂತೂ ಅದು ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ. ಒಂದು ಲಾಸ್ಟ್ ಝೋನಲ್ಲಿ ಇರ್ತಾರೆ, ಅದು ಎಲ್ಲೆಲ್ಲಿಂದ ಇರ್ತಾರೆ ಗೊತ್ತಾಗಲ್ಲ. ಸ್ವಲ್ಪ ಫೈರ್ ಮಾಡಿದ್ರೆ ನಾವು ಹೋಗಿ ಹೊಡಿಬೋದು. ಇವ್ರು ಫೈರು ಮಾಡಲ್ಲ, ಏನು ಮಾಡಲ್ಲ. ನಾನೇ ಹುಡ್ಕೊಂಡು ಹೋಗ್ತಾರಣ ಅಂತ ಹೋಗ್ತಾ ಇದ್ದೀನಿ. ಡೇಂಜರ್ ಝೋನ್ ಬೇರೆ ಇತ್ತು. ಹಂಗೆ ಹೋಗ್ತಾ ಇಲ್ಲಿ ಅಮೌಂಟ್ ಹಾಕೊಂಬಿಡೋಣ. ಅಮೌಂಟ್ ಹಾಕೊಂಡು ನಿಂತ್ಕೊಳ್ಳೋಣ ಅಂದರೆ ನಮ್ಮ ಟೀಮೇಟ್ ಫೈರ್ ಮಾಡ್ತಿದ್ದ. ನಾವು ಹೊಡಿಬೇಡಿ ಅಂತ ಹೇಳಿದ ತಕ್ಷಣ 4 ಮಾಡಿಬಿಟ್ರು ಅವರು. 4 ಮಾಡಿಬಿಟ್ರು. ನನಗೆ ಇವಳಿಗೆ ಹೆಡ್ ಕೊಡೋಣ ಅಂದರೆ ಅಷ್ಟು ಬೇಗ ಓಡೋಗ್ಬಿಟ್ಲು ಇವಳು. ಆಮೇಲೆ ಹೋಗ್ತಾನೆ. ಈಗ ಹೆಡ್ ಕೊಡೋಣ ಅನ್ನೋಷ್ಟು ಮತ್ತೆ ನಾವು ಟೀಮೇಟ್ ಅವ್ನು 4 ಮಾಡಿಬಿಡ್ತಾನೆ. ನಂಗೆ ಭಾರಿ ಸಿಟ್ಟು ಮೊದಲೇ ಕಾರ್ 98 ಬುಲೆಟ್ ಸಿಗಲ್ಲ, ಅದರಲ್ಲಿ ಇಲ್ಲಿ ಬೇರೆ ವೇಸ್ಟ್ ಆದರೆ ಏನೇನೋ ಆಗುತ್ತೆ. ಹಂಗೆ ಮೆಡಿಕೇಟ್ ಹಾಕೊಂಬಿಡೋಣ. ಹೋಗೋಣ. ಎಲ್ಲಿ ಹೋಗೋಣ? ಹೋಗ್ತಾ ಇರ್ಬೇಕಾರೆ ಇವನಿಗೆ ನೋಡಿ ಎಷ್ಟು ಬುಲೆಟ್ ವೇಸ್ಟ್ ಮಾಡ್ತೀನಿ ಅಂದರೆ, ಕಾರ್ 98 ಅಷ್ಟು ಬುಲೆಟ್ ಖಾಲಿ ಆದಂಗೆ ಆಗ್ಬಿಡತ್ತೆ ನನಗೆ. ನೋಡಿ ಎಷ್ಟು ಹೊಡಿತೀನಿ, ಲಾಸ್ಟಲ್ಲಿ ಅಲ್ಲಿ ಹೋಗಿ ಸಿಗಾಕಂತ ನೋಡಿ. ಈಗಲೂ ಹೊಡಿತೀನಿ, ಆಮೇಲೆ ಬುಲೆಟ್ ಹಾಕೊಂಡಷ್ಟು ಓಡ್ತಾ ನೋಡಿ ಅಷ್ಟು ದೂರ ಓಡೋಗ್ಬಿಟ್ರು. ಆಮೇಲೆ ಹೋಗ್ತಾ ಇದ್ದೀನಿ. ಹುಡ್ಕೊಂಡ್ರೆ ಸಿಗ್ತಾನೆ ಇಲ್ಲ ಕೈಗೆ. ಆಮೇಲೆ ಇನ್ನೇನು ಹೊಡೆಯೋಣ ಅನ್ನೋಷ್ಟರಲ್ಲಿ ಹುಡುಕ್ತಾಯಿದ್ದೀನಿ. ಎಲ್ಲಿ ಅಂದರೆ ಈ ಕಡೆ ಹೋಗ್ಬಿಟ್ಟಾರೆ. ಆಮೇಲೆ ನಾನು 4. ಆಮೇಲೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಅಮೌಂಟ್ ಹಾಕಿ ಹೊಡೆದ್ಬಿಡೋಣ ಅನ್ನೋಷ್ಟರಲ್ಲಿ ನಮ್ಮ ಟೀಮೇಟವನು ಹೊಡಿತಾನೆ. ನನಗೆ ಹೋಗ್ತಾ ಇರೋಣ. ನನಗೆ ಫಸ್ಟ್ ಟೈಮ್ ಅಲ್ಲ, ಮಾತು ಕರೆಕ್ಟಾಗಿ ಬರೋಲ್ಲ. ಏನಾರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಏನಾರ ಈವೆಂಟ್ ಬಗ್ಗೆ ಇಲ್ಲಾಂದರೆ ಚಾಲೆಂಜಸ್ ಬಗ್ಗೆ ಏನಾರು ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ಹಂಗೆ ಮಶ್ರೂಮ್ ತಿನ್ಕೊಂಡು ಹೋಗ್ತಾ ಇರೋಣ. ಗಾಡಿಯಲ್ಲಿ ಹೋಗೋಣ ಅಂತ ನಮ್ಮ ಟೀಮೇಟ್ ಅವ್ರು ಹೇಳಿದ್ರು. ಹೋಗೋಣ ಅನ್ನೋಷ್ಟೇ ಹೋಗ್ತಾ ಇದ್ವಿ. ಡ್ರಾಪ್ ಹತ್ರ ಹೋಗೋಣ ಅನ್ನೋಷ್ಟು ಹೋಗ್ತಾ ಇದ್ವಿ. ಡ್ರಾಪ್ ಹತ್ರ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಇಳ್ದು ಲೂಟ್ ಮಾಡೋಣ ಅಂತ ಹೋದೆ. ಡಿಕ್ಕಿ ಹೊಡೆದ್ಬಿಟ್ಟೆ. ಹೋಗಿ ಹೆಲ್ಮೆಟ್ ಒಂದು ತೊಗೊಂಡೆ. ನೋಡ್ರೆ ಅಲ್ಲೊಂದು ಫೈಟ್ ಆಗ್ತಿತ್ತು. ಇಲ್ಲಿಂದ ಸ್ಕೋಪ್ ಹಾಕ್ಕೊಡೋಣ ಅನ್ನೋಷ್ಟರಲ್ಲಿ ಆಗಲಿಲ್ಲ. ಆಮೇಲೆ ಹತ್ರನೇ ಹೋಗೋಣ ಅಂತ ಹೋಗ್ತಾ ಇದ್ದೆ.
ಹೋಗ್ತಾ ಇದ್ದೆ ನಮ್ಮ ಟೀಮೋಟವ್ರೆ ಅಷ್ಟು ಬೇಗ ಇದು ಮಾಡಿರ್ತಾರೆ. ಇವಳಿಗೆ ನೋಡಿ ಇಲ್ಲಿ ಹೊಡೆಯೋಣ ಅನ್ನಷ್ಟಲ್ಲ ಅಲ್ಲಿಂದ ಹಿಂಗೆ ಜಂಪ್ ಆಡ್ಬಿಡ್ತೀನಿ, ಆದರೂ ಹೊಡೆದಾಕ್ಬಿಡ್ತೀನಿ. ಈಗ ಇಲ್ಲೂ ಲೂಟ್ ಮಾಡೋಣ, ಒಂದು ಗ್ಲೂವಲ್ ಸಿಕ್ತು. ಬಾಡಿಗೆ ರಿವೋಲ್ಡ್ ಮಾಡ್ಕೊಂಬಿಡೋಣ. ಆಮೇಲೆ ಕಟಾನ ತೊಗೊಂಡು ಹೋಗ್ತಾ ಇರೋಣ. ಜೀಪಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೋಗೋಣ. ನಮ್ಮ ಟೀಮೇಟ್ ಅವರಿಗೆ ಡ್ರೈವ್ ಮಾಡಿ ಅಂದರೆ ಮಾಡಲಿಲ್ಲ ಅವರು. ನಾನೇ ಬೇಡ ಅಂತ ಸುಮ್ಮನೆ ಹೋದೆ ಆ ಕಡೆ. ಈಗ ಹೋಗ್ತಾ ಇರೋಣ. ಇಲ್ಲಿ ಹೋಗೋಣ, ಮತ್ತೆ ಪೀಕಿಗೆ ಹೋಗೋಣ. ಈ ಮನೇಲಿ ಏನಾದ್ರು ಲೂಟಿದೇನೋ ವೆಸ್ಟಿತ್ತು, ತಗೊಂಡೆ. ಹೋಗ್ತಾ ಇರೋಣ. ಇಲ್ಲೆಲ್ಲರ ಎನಿಮೀಸ್ ಕಾಣ್ತಾನೆ ಇಲ್ಲ. ಇನ್ನು 10 ಅಲೈವು. ಈ ಝೋನ್ ಎಲ್ಲಿದೆ ಅಂತ ಒಂದು ಸ್ವಲ್ಪ ನೋಡ್ಕೊಂಬಿಡೋಣ. ಹೋಗೋಣ. ಅಲ್ಲಿ ಪೀಕ್ ಹತ್ರ ಇದೆ ಅದು. ಅಷ್ಟು ಬೇಗ ನಮ್ಮ ಟೀಮೇಟಿಗೆ ಹೊಡಿತಾ ನಾನು ಎಲ್ಲಿ ಸ್ಕೋಪ್ ಹಾಕೊಡೋಣ ಅನ್ನೋಷ್ಟು ನನಗೆ ಎಂಥ ಡ್ಯಾಮೇಜ್ ಇಳಿಸ್ಬಿಟ್ಟ. ನಂಗೆ ಹೊಡಿತೇನೆ ಅಂತ ಹಿಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಕೋಪ್ ಹಾಕ್ದೆ, ಇರಲಿಲ್ಲ. ಆಮೇಲೆ ಅಲ್ಲಿ ಕೊಟ್ಟೆ ಒಂದು ಹೊಡ್ತಾ. ಆಮೇಲೆ ನಮ್ಮ ಟೀಮೇಟಿಗೆ ಹೋಗೋ ಅಷ್ಟೇ ನಂಗೆ ನಾಕೆ ಮಾಡಿಬಿಡ್ತಾರೆ. ನಾನು ಫಸ್ಟ್ ಮೆಡಿಕೇಟ್ ಹಾಕೊಂಬಿಡೋಣ, ಆಮೇಲೆ ಹೋಗಿ ಹೊಡಿಯೋಣ ಅಂತ ಒಳ್ಳೆ ಪ್ರೋ ಅಂತ ಹೋಗ್ತಾ ಇದ್ದೀನಿ. ನೋಡಿ ಎಂಥ ಕಾಮಿಡಿ ಆಗತ್ತೆ ಅಂದರೆ ಅಲ್ಲಿ ಹೋಗ್ತಾ ಇರೋಣ. ಇಲ್ಲಿ ನೋಡ್ರಿ ಒಬ್ಬ ನೋಡ್ರಿ ರಿವೈವ್ ಕೊಟ್ಬಿಟ್ಟಿದ್ದಾನೆ. ಇಬ್ರಿಗೂ ಹೊಡಿತೀನಿ ನಾನು. ಆಮೇಲೆ ಇವನಿಗೂ ಹೊಡೆದಾಕ್ತೆ. ಆಮೇಲೆ ಕಾರಲ್ಲಿ ಬರ್ತಾನೆ ಅಂದರೆ ಅವನು ಎಲ್ಲೆಲ್ಲ ಹೋಗ್ತಿದ್ದಾನೆ. ಆಮೇಲೆ ನಮ್ಮ ಟೀಮೇಟಿಗೆ ರಿವೈವ್ ಕೊಟ್ಬಿಡೋಣ ಅಂತ ರಿವೈವ್ ಕೊಡ್ತಾ ಇದ್ನ. ಅವನಲ್ಲಿ ಹೋದ, ಆದರೂ ಕಿಲ್ ಮಾಡೋಣ ಅಂತ ಕಾರ್ ಬ್ಲಾಸ್ಟ್ ಆಯಿತು. ಅವನು ಅಲ್ಲೇ ಬಚ್ಚಿಟ್ಕೊಂಡಿದ್ದ, ಕಿಲ್ ಆಯಿತು. ಹಂಗೆ ಲೂಟ್ ಮಾಡೋಣ. M18 ಸಿಕ್ತು, ಹೋಗಿ ತಗೊಳೋಣ. ನನ್ನ ಫೇವ್ರೇಟ್ ಗನ್ ಇದು. ಆಮೇಲೆ ಅಮ್ಮು ತಗೊಂಡೆ. ನೋಡಿ ಇವ್ರಿಗೆ ಎಂಥ ಕಾಮಿಡಿಯಲ್ಲಿ ಹೊಡೆದೆ ಅಲ್ಲ, ಸೂಪರಾಗಿತ್ತು. ಈಗ ಇಲ್ಲೆಲ್ಲ ಲೂಟ್ ಮಾಡಿದೆ, ಏನೂ ಅಷ್ಟೇನು ಲೂಟ್ ಇರಲಿಲ್ಲ. ಒಂದು ಗ್ಲೂ ವಾಲೆಲ್ಲ ಸಿಕ್ತು. ಈಗ ಹೋಗ್ತಾ ಇರೋಣ. ಹೋಗೋಣ. ಈಗಾದರೂ ಪೀಕಿ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟು ಬೇಗ ಏನೋ ಒಂದಾಗತ್ತೆ ನೋಡಿ. ಏನಾಗುತ್ತೆ, ಅಲ್ಲಿ ಎನಿಮೀಸ್ ಹೊಡಿತಾ ಇರ್ತಾರೆ. ಆವಾಗ ನೋಡಿದ್ರೆ ಇನ್ನೂ 3 ಅಲೈವು. ಇವ್ರಿಗೆ ಗ್ಲೂ ವಾಲ್ ಹಾಕಿ ರಿವೈವ್ ಕೊಡೋಣ ಅಂದರೆ ರಿವೈವ್ ಕೊಟ್ಟೆ. ಆಮೇಲೆ ಕೊಟ್ಟು ಇನ್ನೇನು ಮತ್ತೆ ನಾಕ್ ಮಾಡ್ತಾರೆ. ನನಗೆ ಗಾಬರಿ ಆಗ್ಬಿಡ್ತು. ಎಲ್ಲಿಂದ ಎಲ್ಲಿಗೆ ಹೊಡೆಯೋಣ ಅಂತ. ಇಲ್ಲಿ 2 ಕಡೆ ಲ್ಯಾಂಡ್ ಮೈನ್ ಇಟ್ಟು, ಅಲ್ಲೂ ಲ್ಯಾಂಡ್ ಮೈನ್ ಇಟ್ಟು, ಇಲ್ಲೊಂದು ಗ್ಲೂ ವಾಲ್ ಹಾಕೊಂಬಿಟ್ಟೆ. ನೋಡ್ರೆ 3 ಅವ್ರು ಇರೋದು. ಆಮೇಲೆ ಹಿಂಗೆ ಕಾರ್ 98 ಹೊಡೆಯೋಣ ಅಂದರೆ ಆಗಲಿಲ್ಲ. ಒಂದು 4 ಗ್ಲೂ ವಾಲ್ ಎಲ್ಲೆಲ್ಲೋ ಹಾಕ್ತಿದ್ದೀನಿ ಇದಕ್ಕೆ ಗಾಬರಿಗೆ. ಈಗ ಹೊಡೆಯೋಣ ಅಂದರೆ ಸರ್ರೆಗೆ ಹೆಂಗೆ ನುಗ್ಗಿದಾರೆ ನೋಡಿ ಇವರು, ಸಕ್ಕದು. ಇವನಂತೂ ಫುಲ್ ಡ್ಯಾಮೇಜ್ ಇಳಿಸ್ಬಿಡ್ತಾಳೆ. ನನಗೆ ಫುಲ್ ಹೆದರಿಕೆ ಆಗ್ಬಿಡುತ್ತೆ. ಆಹಾ 4 ಅವ್ನು ಹೊಡಿತಾನೆ ಅಂತ ಹಿಂಗೆ ದೂರದಿಂದ ಹಿಂಗೆ ಹೋದೆ. ಅಲ್ಲಿ ಮತ್ತೆ ರಿವೈವ್ ಕೊಡೋಕೆ ಬರ್ತಾನೆ. ನಾನು ರಿವೈವ್ ಕೊಡೋಕೆ ಹೊಡೆಯೋಣ ಅನ್ನೋಷ್ಟು ಓಡೋಗ್ಬಿಡ್ತಾನೆ ಮತ್ತೆ. ಆಮೇಲೆ ಸಿಗಲ್ಲ. ಇವ್ರಿಗೆ ಬೀಳುತ್ತೆ, 4 ಆದವ್ರಿಗೆ. ಆಮೇಲೆ 2 ಕಿಲ್ ಆಯಿತು. ಅವನು ಒಬ್ಬ ಅಲೈವ್ ಇದ್ದ. ಕಾರ್ 98 ಹೊಡೆಯೋಣ ಅಂದರೆ ಅವ್ನು ಸಿಗಲಿಲ್ಲ. ಹೋಗ್ತಾ ಅಂತ ಹೊಡೆದೆ ಬುಯ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.